ಉಚ್ಚಿಲಪೇಟೆ ಭಾಗದ ಹೆದ್ದಾರಿಗೆ ಅಂಟಿಕೊಂಡೇ ಅಕ್ರಮವಾಗಿ ವ್ಯಾಪಾರ ವಹಿವಾಟು ನಡೆಸುತ್ತಿರುವ ಅಂಗಡಿಗಳಿಂದ ಜನರು ಸಮಸ್ಯೆಯನ್ನ ಅನುಭವಿಸುತ್ತಿದ್ದರೂ ಸಂಬಂಧಪಟ್ಟ ಹೆದ್ದಾರಿ ಇಲಾಖೆ ಮೌನ ವಹಿಸಿದ್ದರ ವಿರುದ್ಧ ಉಚ್ಚಿಲ ಗ್ರಾಮಸ್ಥರು ಒಂದಾಗಿ ಇಲಾಖೆಯ ವಿರುದ್ಧ ಪ್ರತಿಭಟನೆಯನ್ನ ನಡೆಸಲಿದ್ದೇವೆ ಎಂಬುದಾಗಿ ಉಚ್ಚಿಲ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಉಚ್ಚಿಲ ಬಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪೇಟೆ ಪ್ರದೇಶದಲ್ಲಿ ಹೆದ್ದಾರಿ ಅಗಲೀಕರಣ ಸಂದರ್ಭ 40 ಮೀಟರ್ ಅಂತರದಲ್ಲಿದ್ದ ಕಟ್ಟಡ ಸಹಿತ ಸ್ಥಳವನ್ನ ಹೆದ್ದಾರಿ ಇಲಾಖೆ ವಶಕ್ಕೆ ಪಡೆದುಕೊಂಡು ಕಟ್ಟಡ ಅಥವಾ ಸ್ಥಳದ ಹಣವನ್ನ ಮಾಲೀಕರು ಪಡೆದುಕೊಂಡಿದ್ದರೂ ಆ ಕಟ್ಟಡಗಳನ್ನು ತೆರವುಗೊಳಿಸದೇ ಇರುವುದರಿಂದ ಹೆದ್ದಾರಿ ಇಕ್ಕೆಲಗಳಲ್ಲಿರುವ ಅಂಗಡಿ ಕೋಣೆಗಳಲ್ಲಿ ಅನಧಿಕೃತವಾಗಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ. ಈ ಪ್ರದೇಶ ಅಪಾಯಕಾರಿಯಾಗಿ ರೂಪುಗೊಂಡಿದೆ. ಈ ಬಗ್ಗೆ ಸಾರ್ವಜನಿಕರ ಸಹಿ ಸಂಗ್ರಹಿಸಿ ಹೆದ್ದಾರಿ ಇಲಾಖೆ ಸಹಿತ ಕಂದಾಯ ಇಲಾಖೆಗೂ ಲಿಖಿತ ದೂರು ನೀಡಿದ್ರು. ಈವರೆಗೂ ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ. ಒಂದು ಅಂಗಡಿ ಕೋಣೆಯಂತೂ ಹೆದ್ದಾರಿಗೆ ಅಂಟಿಕೊಂಡೇ ಕಾರ್ಯಾಚರಿಸುತ್ತಿದ್ರೆ ಮತ್ತೊಂದು ಕಟ್ಟಡದ ಮಾಲೀಕರು ಹೆದ್ದಾರಿ ವಶದಲ್ಲಿರುವ ಅಂಗಡಿ ಕೋಣೆಗಳಿಂದ ಈಗಲೂ ಬಾಡಿಗೆ ವಸೂಲಿ ನಡೆಸುತ್ತಿದ್ದಾರೆ. ಅದಲ್ಲದೆ ಆ ಕಟ್ಟಡದ ಸಮೀಪದಲ್ಲೇ ಮತ್ತೊಂದು ಅಂಗಡಿ ಕೋಣೆ ನಿರ್ಮಿಸಿದ ರಾಜಕೀಯ ವ್ಯಕ್ತಿಯೊಬ್ಬರು ಅದರಲ್ಲೂ ಬಾಡಿಗೆ ಪಡೆಯುತ್ತಿದ್ದಾರೆ. ಅಚ್ಚರಿ ಎಂದ್ರೆ ಹಳೆಯ ಮನೆಯ ಪರಿಹಾರ ಹಣ ಪಡೆದುಕೊಂಡು ಕುಟುಂಬವೊಂದು ಆ ಹಣದಿಂದ ಅದರ ಹಿಂಭಾಗದಲ್ಲಿ ಹಳೆಯ ಮನೆಯ ಡೋರ್ ನಂಬರ್ ಬಳಸಿ ಹೊಸ ಮನೆ ಕಟ್ಟಿಕೊಂಡಿದ್ದು ಇದೀಗ ವರ್ಷ 1 ಕಳೆದರೂ ಆ ಹಳೆಯ ಮನೆಯನ್ನ ತೆರವುಗೊಳಿಸಿಲ್ಲ. ಈ ಎಲ್ಲ ಸಮಸ್ಯೆಗಳನ್ನ ಸ್ಥಳೀಯಾಡಳಿತದ ಜನಪ್ರತಿನಿಧಿಗಳು ಹತ್ತಿರದಿಂದ ಗಮನಿಸುತ್ತಿದ್ದಾರೆಯಾದರೂ ಯಾರೂ ಈ ಬಗ್ಗೆ ಗ್ರಾಮ ಪಂಚಾಯತ್ ಸಭೆಯಲ್ಲಿ ಮಾತನಾಡದಿರುವುದರಿಂದ ಸಮಸ್ಯೆ ಜೀವಂತವಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಗ್ರಾಮದಲ್ಲಿ ನ್ಯಾಷನಲ್ ಹೈವೇಯಲ್ಲಿ 3 ಅನಧಿಕೃತ ಕಟ್ಟಡ ಇದೆ. ಅದರ ಕಂಪನ್ಸೇಷನ್ ತಗೊಂಡು ಅದನ್ನು ನ್ಯಾಷನಲ್ ಹೈವೇ ಅವರು ಇಷ್ಟರವರೆಗೆ ತೆಗೆಯಲಿಲ್ಲ. ಹೌದು, ಅದಕ್ಕಾಗಿ ನಾವು ಪ್ರತಿಭಟನೆ ಮಾಡುವವರಿದ್ದು ಉಚ್ಚಿಲ ಬಡ ಗ್ರಾಮದ ಎಲ್ಲ ಗ್ರಾಮದ ಒಟ್ಟು ಸೇರಿ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿ ಹೈವೇ ಬ್ಲಾಕ್ ಮಾಡೋ ಇದರಲ್ಲಿದೆ. ಅದರ ಮೊದಲು ನಾವು ಡಿಸಿಗೆ ಒಂದು ಕಂಪ್ಲೇಂಟ್ ಕೊಡ್ತೇವೆ, ಆಲ್ರೆಡಿ ಕೊಟ್ಟಿದ್ದೇವೆ. ಅದಕ್ಕೆ ನಮಗೆ ರೆಸ್ಪಾನ್ಸ್ ಬರಲಿಲ್ಲ. ಇನ್ನೊಂದು ಸಲ ಹೋಗಿ ಅವರಿಗೆ ಕೊಡ್ತೇವೆ, ಮನವಿ ಕೊಡ್ತೇವೆ. ಹಾಗೂ ಪಂಚಾಯತ್ನ ಅಧ್ಯಕ್ಷರಿಗೆ ಮತ್ತು PDOಗೆ ಕೊಟ್ಟು ನಂತರ ನಾವು ಆ್ಯಕ್ಷನ್ ತಗೊಳ್ತೇವೆ. ಈಗ ಯಾವ ಕಟ್ಟಡ ಇದೆ ಹೇಳಿ? ಇದರಲ್ಲಿ ಒಂದು ನಜ್ಮಾ ಮಂಜಿಲ್ ಅಂತ ನಿಯರ್ ಶಾಣೆ ಕಾಂಪ್ಲೆಕ್ಸ್ ಬದಿಯಲ್ಲಿ, ಮತ್ತೊಂದು ಡಾಕ್ಟರ್ ಗೋಪಿನಾಥ್ ನಾಯರ್ದು ಅವನದು ಬಿಲ್ಡಿಂಗ್. ಅವರು ಕೂಡ ಕಂಪನಿ ತಗೊಂಡಿದ್ದಾರೆ. ನಮ್ಮ ಹತ್ರ ಎಲ್ಲ ಪ್ರೂಫ್ ಉಂಟು ಅದ್ರ. ಮತ್ತೊಂದು ಇಲ್ಲಿ ಪೆಟ್ ಶಾಪ್ ಅಂತ ಹೇಳ್ತಾರೆ, ಅವರು ಹೈವೇ ಪೆಟ್ ಶಾಪ್ ಹೇಳ್ತಾರೆ. ಹೈವೇಗೆ ಟಚ್ ಆಗಿ ಒಂದು ಅರ್ಧ ಫೂಟಲ್ಲಿ ಉಂಟು ಹೈವೇಗೆ ತಾಗಿ. ಕೆಲವೊಂದು ಆಕ್ಸಿಡೆಂಟ್ ಆಯಿತು, ಅದರ ಕಾರಣ ಕೆಲವೊಂದು ಆಕ್ಸಿಡೆಂಟ್ ಆಯಿತು. ಅದನ್ನು ಹೈವೇ ಎಲ್ಲ ಕಡೆ ನಾವು ಮನವಿ ಕೊಟ್ಟಿದ್ದೇವೆ. ನಮಗೆ ರೆಸ್ಪಾನ್ಸೇ ಬರಲ್ಲ. ಅದಕ್ಕಾಗಿ ನಾವು ಪ್ರತಿಭಟನೆಗೆ ಈ ಬಗ್ಗೆ ಹೋರಾಟಗಾರರ ಪ್ರಮುಖರು ಉಚ್ಚಿಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನ ಸಂಪರ್ಕಿಸಿ ಮಾಹಿತಿ ಕೇಳಿದಾಗ ಮುಂದಿನ ಸಾಮಾನ್ಯ ಸಭೆ ಇದೇ ತಿಂಗಳ 28ಕ್ಕೆ ನಡೆಯಲಿದೆ. ಇದರ ಬಗ್ಗೆ ಆಡಳಿತ ಸಮಿತಿಯ ನಿರ್ಣಯದಂತೆ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಈ ಸಂದರ್ಭ ತಾಲೂಕು ಪಂಚಾಯತ್ ಸದಸ್ಯ ಯೋಶಿ ಶೇಖಬ್ಬ, ಗ್ರಾಮ ಪಂಚಾಯತ್ ಸದಸ್ಯ ಸೋಮನಾಥ್, ರಜಾಕ್, ಉಚ್ಚಿಲ ಪ್ರಮುಖರಾದ ಅಶೋಕ್ ಶಣೆ, ಹನೇಬ್, ರಾಜರಾಮಯ್ಯ ಮುಂತಾದವರು ಹಾಜರಿದ್ದರು. ಸುರೇಶ್ ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.